ಆರ್ಆರ್ ನಗರ ಹಾಗೂ ಶಿರಾ ಕ್ಷೇತ್ರದ ಉಪಚುನಾವಣೆ ರಂಗೇರುತ್ತಿದ್ದು ರಾಜಕೀಯ ನಾಯಕರ ಮಾತಿನ ಭರಾಟೆಯೂ ಜೋರಾಗಿದೆ. ಈ ನಡುವೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಉಪಚುನಾವಣೆಯ ಬಳಿಕ ಬಿಜೆಪಿ ಸೇರಿದ 17 ಜನರ ಸ್ಥಿತಿ ನಾಯಿಪಾಡಾಗುತ್ತೆ ಎಂದು ಹೇಳಿದರು. ಇದೀಗ ಈ ಮಾತಿಗೆ ಮಾಜಿ ಸಚಿವ ಎಚ್ ವಿಶ್ವನಾಥ್ ತಿರುಗೇಟು ನೀಡಿದ್ದು, ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತ ನಂತರ ಯಾವ ನಾಯಿ ಆಗಿದ್ದಾರೆ ಅಂತ ಮೊದಲು ಹೇಳಿ, ಅವರು ಏನಾಗಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಉಳಿದವರ ಬಗ್ಗೆ ಮಾತನಾಡಲಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತು ಬಾದಾಮಿ ತನಕ ಓಡಿ ಹೋದವರು ಯಾರು ಎಂದು ಟೀಕಿಸಿದರು. ಮೈಸೂರು ಚಾಮುಂಡೇಶ್ವರಿ ಸೋತು ಯಾವ ನಾಯಿ ಆಗಿದ್ದಾರೆ ಅವರು? ಸ್ವಲ್ಪ ಅವ್ರು ಏನಾಗಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನಾಗಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ದೆ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡಬೇಕು? ಬೇರೆಯವ್ರ ಬಗ್ಗೆ ಯಾಕೆ? 5 ವರ್ಷ ರಾಜ್ಯಭಾರ ಮಾಡಿದವರು ಮೈಸೂರಲ್ಲಿ 36,000ದಲ್ಲಿ ಸೋಲ್ತಾರ? ಇಲ್ಲಿಂದ ಬಾದಾಮಿ ತನಕ ಓಡೋಯ್ತಾರ? ನೀವೇನು ಅಂತ ಮೊದಲು ಅರ್ಥ ಮಾಡ್ಕೊಡಿ, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ.